ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ದಕ್ಷಿಣದ ಖ್ಯಾತ ತಾರೆ ಸಾಯಿ ಪಲ್ಲವಿ ನಟನೆಯ ವಿರಾಟ ಪರ್ವಂ ಸಿನಿಮಾ ದೇಶದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದಾರೆ. ಈ ಸಂದರ್ಶನದಲ್ಲಿ ಸಾಯಿ ಪಲ್ಲವಿ ಆಡಿದಂತಹ ಒಂದಿಷ್ಟು ಮಾತುಗಳು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಒಂದಿಷ್ಟು ಮಂದಿ ಸಾಯಿ ಪಲ್ಲವಿಯ ಪರವಾಗಿ ಮಾತನಾಡಿದರೆ ಬಹುತೇಕ ಸಮಾಜವೇ ಸಾಯಿ ಪಲ್ಲವಿಯ ವಿರುದ್ಧವಾಗಿ ನಿಂತಿದೆ. ಅಷ್ಟಕ್ಕೂ ಸಾಯಿ ಪಲ್ಲವಿ ಆಡಿದ ಮಾತೇನು ಅಂತ ನಾವು ನೋಡೋದಾದ್ರೆ, ನಾನು ಎಡ ಮತ್ತು ಬಲ ಅಂತ ಕೇಳಿದ್ದೇನೆ, ಆದರೆ ಎರಡರ ಬಗ್ಗೆಯೂ ನನಗೆ ಆಳವಾದ ಜ್ಞಾನವಿಲ್ಲ. ಆದರೆ ನಾನು ಮನುಷ್ಯತ್ವದ ಪರ ಮಾತನಾಡುತ್ತೇನೆ. ನನ್ನ ಮನೆಯಲ್ಲಿ ಕಲಿಸಿದ್ದು ನ್ಯೂಟ್ರಲ್ ನಿಯಮ. ಹಾಗಾಗಿ ಕಾಶ್ಮೀರದಲ್ಲಿ ಪಂಡಿತರ ಹತ್ಯೆಯನ್ನು ಹೇಗೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಲಾಯಿತು, ಹಾಗೆಯೇ ಲಾಕ್ಡೌನ್ ಸಮಯದಲ್ಲಿ ಗೋವುಗಳನ್ನು ಸಾಗಿಸುತ್ತಿದ್ದ ಮುಸ್ಲಿಂ ಟೆಂಪೋ ಡ್ರೈವರ್ ಮೇಲೆ ಜೈ ಶ್ರೀರಾಮ್ ಎಂದು ಹೇಳುತ್ತಾ ಕೊಚ್ಚಿಕೊಂಡ ಘಟನೆಯನ್ನು ನಾನು ಹಾಗೆಯೇ ನೋಡಬೇಕಾಗುತ್ತೆ. ಎರಡು ಹತ್ಯೆಯೂ ಒಂದೇ. ನಾನು ಸಮ ಸಮಾಜದ ಕನಸು ಕಂಡಿರುವ ಹುಡುಗಿ. ನಾನು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ. ಜಾತಿ ಧರ್ಮಗಳ ಬಡಿದಾಟಕ್ಕೂ ನಾನು ಸಿದ್ಧಳಿಲ್ಲ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದಲೇ ಬದುಕಬೇಕು. ಧರ್ಮಗಳ ಕಚ್ಚಾಟ ಏಕೆ? ಯಾರದೋ ಲಾಭಕ್ಕಾಗಿ ಆಗುತ್ತಿರುವ ದಾಳಿ ಇದು ಅಂತ ನನಗೆ ಅನಿಸುತ್ತೆ ಎಂದು ಸಾಯಿ ಪಲ್ಲವಿ ಮಾತನಾಡಿದ್ದಾರೆ. ಈ ಮಾತು ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಸಾಯಿ ಪಲ್ಲವಿಯವರಿಗೆ ಸಮಾಜ ಅಂತೆ. ಅವತ್ತು ಕಾಶ್ಮೀರದಲ್ಲಿ ಹಲ್ಲೆಯಾಗಬೇಕಾದ್ರೆ ಅಲ್ಲಿದ್ದಂತಹ ಮೂಲ ನಿವಾಸಿಗಳಾದ ಪಂಡಿತರನ್ನ ಉಟ್ಟ ಬಟ್ಟೆಯಲ್ಲೇ ಕಾಶ್ಮೀರವನ್ನ ತೊರೆಯುವಂತೆ ಮಾಡಿರ್ಬೇಕಾದ್ರೆ ಈ ಸಾಯಿ ಪಲ್ಲವಿಗೆ ಮಾತನಾಡಬೇಕಂತ ಅನ್ಸಿಲ್ವಾ? ಇದೀಗ ಬಂದಿದ್ದಾರೆ ಏನೋ ಸಮಾಜ ಅಂತ. ಅದಾಗ ಆ ಸಂದರ್ಭದಲ್ಲಿ ಗೊತ್ತಾಗಿಲ್ಲ, ಮಾತಾಡಕ್ಕಾಗಿಲ್ಲ ಅಂತಾದ್ರೆ ಆ ಬಳಿಕವಾದರೂ ಈ ಕಾಶ್ಮೀರ ಫೈಲ್ ಸಿನಿಮಾ ತೆರೆಕಂಡಿತ್ತು ನೋಡಿ, ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣವಾಗಿತ್ತು. ಆ ಸಂದರ್ಭದಲ್ಲಾದ್ರೂ ಮಾತಾಡಬೇಕಿತ್ತು ತಾನೆ, ಯಾಕೆ ಮಾತಾಡಿಲ್ಲ? ಇದೀಗ ಯಾವನೋ ಗೋಕಳ್ಳನಿಗೆ ಅಟ್ಯಾಕ್ ಮಾಡಿದ ವಿಚಾರವನ್ನು ತೆಗೆದಾಗ ಆ ಗೋರಕ್ಷಕರು ಮತ್ತು ಈ ಕಾಶ್ಮೀರಿ ಉಗ್ರರು ಒಂದೇ ಅನ್ನುವಂತಹ ದಾಟಿಯಲ್ಲಿ ಮಾತಾಡ್ತಿದ್ದಾರಂತಾದರೆ ಈ ಅಮ್ಮನ ತಲೆಯಲ್ಲಿ ಅದು ಏನಿದೆಯೋ ಗೊತ್ತಿಲ್ಲ. ತಮ್ಮದೇ ನೆಲದಲ್ಲಿ ತಮ್ಮದೇ ಜಾಗದಲ್ಲಿ ಎಲ್ಲವೂ ತನ್ನದೇ ಆಗಿರ್ಬೇಕಾದ್ರೆ ಅದು ಯಾವನೋ ಬಂದು ಅಲ್ಲಿ ಅವರನ್ನ ಒದ್ದು ಓಡಿಸಿ ಅಲ್ಲಿದ್ದವರನ್ನ ಕೊಂದು ಮಕ್ಕಳು ಮಹಿಳೆಯರನ್ನು ನೋಡದೆ ಅತ್ಯಾಚಾರವನ್ನ ಎಸಗಿ ಇಂತಹ ಒಂದು ನರಕ ಕೂಪವನ್ನ ಅಲ್ಲಿದ್ದ ಹಿಂದೂಗಳಿಗೆ ತೋರಿಸಿ ಎಲ್ಲಾ ಬಿಟ್ಟು ಅಲ್ಲಿಂದ ಅವರು ಓಡಿ ಹೋಗುವಂತೆ ಮಾಡಿರುವಂತಹ ಆ ಉಗ್ರರನ್ನ ಯಾರದ್ದೋ ಮನೆಯ ಕೊಟ್ಟಿಗೆಯಲ್ಲಿದ್ದಂತಹ ಹಸುವನ್ನ ಕದ್ದು ಅದನ್ನ ನೀನು ಎಲ್ಲಿಗೆ ತಗೊಂಡು ಹೋಗ್ತೀಯಾ ಅಂತೇಳಿ ಪ್ರಶ್ನೆ ಮಾಡಿದ ಗೋರಕ್ಷಕರಿಗೆ ಆ ಉಗ್ರರನ್ನ ಹೋಲಿಸ್ತಾರೆ ಅಂತ ಆದ್ರೆ ಈ ಸಾಯಿ ಪಲ್ಲವಿಯ ಮನಸ್ಥಿತಿ ಹೇಗಿರ್ಬೇಡ. ಇದು ಸಮಾಜ ಅಲ್ಲ, ಇದು ಶುದ್ಧವಾಗಿ ಒಂದು ಸಮಾಜವನ್ನ ಓಲೈಸುವಂತಹ ನೀತಿ. ಸತ್ಯ ಹೆಂಗಿದೆಯೋ ಹಂಗೆ ಹೇಳ್ಬೇಕು. ಅದು ಬಿಟ್ಟು ಗೋರಕ್ಷಕರು ಮತ್ತು ಉಗ್ರಗಾಮಿಗಳನ್ನ ಒಂದೇ ರೀತಿ ನೋಡಿದರೆ ಇಲ್ಲಿ ಎಲ್ಲರಿಗೂ ಹೊಡೆದಿಲ್ಲ. ಇಲ್ಲಿ ಯಾವನು ಕಳ್ಳ ಅವನಿಗೆ ಮಾತ್ರ ಹೊಡೆದಿರೋದು. ಆದ್ರೆ ಅಲ್ಲಿ ಆಗಲ್ಲ, ಎಲ್ಲ ಹಿಂದೂಗಳನ್ನೆಲ್ಲ ಕೊಚ್ಚಿ ಕೊಂದಿದ್ದೆ ಒಂದು ಧರ್ಮದ ಹೆಸರಿನಲ್ಲಿ. ಇಲ್ಲಿ ಧರ್ಮ ಅಂತ ಹೇಳಿದ್ರೆ ನೀನು ಕದಿಬೇಡ ಅನ್ನೋದು ಅದು ಧರ್ಮ. ಆದ್ರೆ ಅಲ್ಲಿ ನಮ್ಮ ಧರ್ಮ ಬಿಟ್ಟು ಮಿಕ್ಕವರು ಯಾರು ಕೂಡ ಇರಬಾರ್ದು ಅನ್ನೋದು ಅಲ್ಲಿಯ ಧರ್ಮ. ಇವೆರಡು ಒಂದು ಹೆಂಗಾಗುತ್ತೆ? ಬಾಯಿಗೆ ಬಂದಂಗೆ ಮಾತಾಡೋದು. ತಲೆಯಲ್ಲಿ ಮೆದುಳು ಇಲ್ಲ ಅಂತ ಅನ್ಸುತ್ತೆ, ಎಲ್ಲೋ ಕಳಚಿಟ್ಟು ಬಂದಿದ್ದಾರೆ ಅಂತ ಅನ್ಸುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.